ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ್ಮೀ ಆನೆಯು ಹೆಣ್ಣು ಮರಿಗೆ ಜನ್ಮ ನೀಡಿತ್ತು. ಈ ಆನೆ ಮರಿಯ ನಾಮಕರಣ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಭಾಭವನದಲ್ಲಿ ನಡೆಯಿತು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮರಿ ಆನೆಗೆ ಹಾರ ಹಾಕಿ ಭಕ್ಷ್ಯ ನೀಡಿದರು. ನಂತರ ಮರಿ ಆನೆಗೆ ಶಿವಾನಿ ಎಂಬ ಹೆಸರಿಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪೂಜ್ಯ ಹೆಗಡೆಯವರು, ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಆನೆಯೊಂದು ಹೆಣ್ಣು ಮರಿಗೆ ಜನ್ಮ ನೀಡಿದೆ. ನಮಗೆಲ್ಲ ಬಹಳ ಸಂತೋಷವಾಗ್ತಾ ಇದೆ. ಇವತ್ತು ಆನೆ ಮರಿಗೆ ನಾಮಕರಣ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೇವೆ. ಅದರಂತೆ ಮರಿ ಆನೆಗೆ ಶಿವಾನಿ ಎಂಬ ಹೆಸರನ್ನ ಇಟ್ಟಿದ್ದೇವೆ ಅಂತ ಹೇಳಿದರು. ಮರಿಗೆ ಮರಿ ಹಾಕಿದೆ, ಮರಿ ಹೆಣ್ಣು ಮರಿಯದು. ಹಾಗಾಗಿ ನಾವು ನಮ್ಮ ಕ್ಷೇತ್ರದಲ್ಲಿ ಸಾಕು ಆನೆಗಳಲ್ಲಿ ಮರಿ ಹಾಕೋದು ಬಹಳ ಕಡಿಮೆ. ಅಂಥದ್ರಲ್ಲಿ ಸಾಕು ಆನೆ ಮರಿ ಹಾಕಿದ್ದಾರೆ. ಈ ಮರಿಗೆ ಇವತ್ತು ಹೊಸ ಹೆಸರು ಇಡಬೇಕು ಅಂತ ಹೇಳಿ ಶಿವಾನಿ ಇದ್ದ ಹೆಸರನ್ನು, ಶಿವನ ಹೆಸರು ಮತ್ತು ಶಿವನ ಆಶ್ರಯದಲ್ಲಿರುವಂಥವಳಾದ್ದರಿಂದ ಶಿವಾನಿ ಅಂತ ಅವಳಿಗೆ ಹೆಸರಿಟ್ಟಿದ್ದಾರೆ. ಭಾಳ ಮುದ್ದಾದ ಕೂಸು. ಅವಳಿಗೆ ಸರ್ಕಾರಿ ವೈದ್ಯರಿಂದ ಸೂಕ್ತ ಔಷಧೋಪಚಾರಗಳು ಮತ್ತು ಬೇಕಾದಂಥ ಎಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಹೇಮಾವತಿ ವಿ ಹೆಗ್ಡೆ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು.